ದಕ್ಷಿಣ ಕನ್ನಡ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಜುಲೈ 2ರಿಂದ ಜುಲೈ 13ರವರೆಗೆ ಸಕ್ರಿಯ ಕ್ಷಯರೋಗ ಪತ್ತೆ ಎನ್ನುವ ಆಂದೋಲನ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಮಕೃಷ್ಣ ರಾವ್, ಕ್ಷಯರೋಗ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ. ಈ ಕ್ಷಯರೋಗವು ಕ್ಷಯರೋಗ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಹರಡುತ್ತದೆ. ಕ್ಷಯರೋಗಗೊಳಪಟ್ಟ ವ್ಯಕ್ತಿ ಚಿಕಿತ್ಸೆಯನ್ನ ಪಡೆದುಕೊಳ್ಳದೇ ಇದ್ದರೆ ಅಥವಾ ಚಿಕಿತ್ಸೆಯನ್ನ ಪಡೆದರೂ ಸಂಪೂರ್ಣ ಗುಣಮುಖರಾಗದೆ ಹೊರಬಂದಲ್ಲಿ ಆ ವ್ಯಕ್ತಿಯಿಂದ ಸುಮಾರು 15 ವ್ಯಕ್ತಿಗಳಿಗೆ ಕ್ಷಯರೋಗ ಹರಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕ್ಷಯರೋಗವನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ 1962ರಲ್ಲಿ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ತದನಂತರ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಚಾಲನೆಯನ್ನ ನೀಡಿ 1993ರಲ್ಲಿ ಈ ಕುರಿತು ಪೈಲಟ್ ಯೋಜನೆ ಪ್ರಾರಂಭವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2003ನೇ ಇಸವಿಯಲ್ಲಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯ ನಿಯಂತ್ರಣ ಕಾರ್ಯಕ್ರಮ ಅನುಷ್ಠಾನಗೊಂಡಿತು. ಇದೀಗ ರಾಷ್ಟ್ರದಾದ್ಯಂತ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಎಲ್ಲರಿಗೂ ತಿಳಿದಿರುವಂತ ವಿಚಾರ, ಕ್ಷಯರೋಗ ಅಂತ ಹೇಳುವಂತದ್ದು ಒಂದು ಸಾಂಕ್ರಾಮಿಕ ರೋಗ. ಇದೊಂದು ಅನಾರೋಗ್ಯವಂತ ವ್ಯಕ್ತಿಯಿಂದ, ಕ್ಷಯರೋಗ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಈ ಕಾಯಿಲೆ ಹರಡ್ತಾ ಇದೆ. ಒಬ್ಬ ವ್ಯಕ್ತಿಗೆ ಕ್ಷಯರೋಗಕ್ಕೆ ಒಬ್ಬ ಬಲಿ ತುತ್ತಾದ್ರೆ, ಕ್ಷಯರೋಗಕ್ಕೆ ಒಬ್ಬ ವ್ಯಕ್ತಿ ತುತ್ತಾದ್ರೆ ಆ ವ್ಯಕ್ತಿ ಚಿಕಿತ್ಸೆಯನ್ನು ಪಡೆದುಕೊಳ್ಳದೆ ಗುಣಮುಖ ಮಾಡಿಕೊಳ್ಳದಿದ್ರೆ ಅವನು ಸುಮಾರು 10ರಿಂದ 15 ಮಂದಿಗೆ ಕ್ಷಯರೋಗವನ್ನು ಹರಡಿಸುವಂತ ಸಾಧ್ಯತೆ ಇದೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಬದ್ರುದ್ದೀನ್ ಹಾಜರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.